ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ವತಿಯಿರ್ದು ಕುಡ್ಲದ ಉರ್ವ ಮೈದಾನಡು ಮಾಜಿ ಪ್ರಧಾನಿ ತೀರ್ದು ಪೋಯಿನ ಇಂದಿರಾ ಗಾಂಧಿನ ಪುಣ್ಯತಿಥಿದ ಕಾರ್ಯಕ್ರಮವನ್ನು ಅಟೆಂಡ್ ಮಲ್ತಿತ್ತೇರು. ಕೇಂದ್ರದ ಮಾಜಿ ಮಂತ್ರಿಲಾಯಿ ಬಿ ಜನಾರ್ದನ ಪೂಜಾರಿಲು ಕಾರ್ಯಕ್ರಮವನ್ನು ಉದೀಪನೆ ಮಲ್ತದು ಪಾತಿರಿಯರು. ಮಸ್ತ್ ಕ್ರಾಂತಿಕಾರಿ ಯೋಜನೆಗಳನ್ನು ಮತ ಇಂದಿರಾ ಗಾಂಧಿ ಜಾರಿ ಕಣತದು ಬಡತನ ದೂರ ಮಲ್ಪೆರಗು ಪ್ರಯತ್ನ ಮಲ್ತದೇರು ಪಂಡ್ದು ಪಂಡೇರು. ಆಯ್ ಬುಲೆತಿನ ಬುಲೆನು ಗೇಣಿ ಕೊರ್ದು ಕೊರ್ದು ದಲಿಕ್ ಸೋತು ಪೋನಾಗ ಈ ಬೆಂಪಿನಾಯ ರೈತೆ ಒಕ್ಕೆಲ್ದಾಯ್ ಭೂಮಿನೇ ಬೆಂಪಿನಾಯ ಆಯ ಬದುಕೋಡು ఆయన జోకులు ఎడ్డావుడు ఆయన జోకుల ಶಾಲೆಗೆ ಬೋಡು ಪಂಡಿನ ಉದಾತ್ತವಾದ ದೃಷ್ಟಿಡು ಇಂದಿರಾ ಗಾಂಧಿ ಆ ಮಲ್ಲಕನ ಕೈಟಿನ ಭೂಮಿ ಆ ಒಕ್ಕೆಲ್ದಾಗ ಬಡ ರೈತಗ ಆ ಭೂಮಿನ ಕೊರ್ದು ಈ ದನಿ ಈ ದೇಶದ ಉತ್ಪಾದನೆ ಮತ್ತೊಂದು ಈ ದೇಶದ ರಕ್ಷಣೆ ಮಾಡುವ ಜವಾಬ್ದಾರಿ ನಿನ್ನ ಅದಕ್ಕೋಸ್ಕರ ನಿಕ್ಕ ಬೋರ್ಡಿನ ಸವಲತ್ತನ್ನು ಕೊರ್ಪ ನೀರಾವರಿ ಯೋಜನೆ ಮಲ್ಪ ಅವೇ ರೀತಿ ಗೊಬ್ಬರನ್ನು ಕೊರ್ಪ ಸರ್ಕಾರದ ಸಹಾಯಕ್ಕೆ ಕೊರ್ಪ ಬಣ್ಣ ದೃಷ್ಟಿ ಈ ಭೂಮಿಲೇನು ಕುರಿಯದು ಮೂರನ್ನ ಕೊರಿಯದು ಒಂದು ದಿನದ ಮೇಲೆ 2 ಸಂತ ಕೊಡಿ ಕೊಡ್ತೀವಿ ಇಲ್ಲಿ 1,000 ಜನಗಳಿಗೆ 5 ಕೆಜಿ ಲೆಕ್ಕ ಕೊಡುವುದು. ದೇಶದ ಮಾಜಿ ಪ್ರಧಾನಿ ಕಾಂಗ್ರೆಸ್ ಪಕ್ಷದ ನಾಯಕಿ ಶ್ರೀಮತಿ ಇಂದಿರಾ ಗಾಂಧಿಯವರ ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಜಯಂತಿಯನ್ನು ಆಚರಣೆ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನಾವು ಇವತ್ತು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ನಮ್ಮ ಲೋಬೋರವರ ನೇತೃತ್ವದಲ್ಲಿ ನಮ್ಮ ಎಲ್ಲ ಮುಖಂಡರ ನೇತೃತ್ವದಲ್ಲಿ ಇವತ್ತು ಅಕ್ಕಿ ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮವನ್ನು ಇಲ್ಲಿ ಇಟ್ಕೊಂಡಿದ್ದರು. ಶ್ರೀಮತಿ ಇಂದಿರಾ ಗಾಂಧಿಯವರು ದೇಶ ಕಂಡ ಒಂದು ಅತ್ಯಂತ ಬಲಿಷ್ಠ ಈ ರಾಷ್ಟ್ರದ ನಾಯಕಿ. ದೇಶಕ್ಕೆ ಮಾತ್ರವಲ್ಲ ಸುತ್ತಮುತ್ತಲ ಅನೇಕ ರಾಷ್ಟ್ರಕ್ಕೆ ನಾಯಕತ್ವವನ್ನು ಕೊಟ್ಟವರು ಶ್ರೀಮತಿ ಇಂದಿರಾ ಗಾಂಧಿಯವರು. ಅವರು ಯಾವತ್ತೂ ಅವರ ಜೀವಿತ ಕಾಲದಲ್ಲಿ ಬಡವರ, ದೀನದಲಿತರ, ದುರ್ಬಲರ, ಅಲ್ಪಸಂಖ್ಯಾತರ, ಹಿಂದುಳಿದ ವರ್ಗದವರ ಒಂದು ಕ್ಷೇಮಾಭಿವೃದ್ಧಿಯ ಬಗ್ಗೆ ಹೆಚ್ಚು ಯೋಚನೆ ಮಾಡಿದವರು. ಅದಕ್ಕಾಗಿ ಕಾರ್ಯಕ್ರಮ ಹಾಕ್ಕೊಂಡವರು. ಅವರ ಕಾರ್ಯಕ್ರಮಕ್ಕೆ ಹಾಕ್ಕೊಂಡ ಕಾರಣದಿಂದಾಗಿ ಇವತ್ತು ಪ್ರಬಲ ಸಮಾಜ ಇರ್ಬೋದು ಅಥವಾ ಶ್ರೀಮಂತ ವರ್ಗ ಇರ್ಬೋದು, ಅವರೆಲ್ಲ ಕಾಂಗ್ರೆಸ್ ಪಕ್ಷಕ್ಕೆ ವಿರೋಧ ಆಗ್ತಕ್ಕಂಥ ಒಂದು ಸನ್ನಿವೇಶಗಳು ನಿರ್ಮಾಣ ಆಯಿತು. ಬ್ಯಾಂಕ್ ರಾಷ್ಟ್ರೀಕರಣ ಇರ್ಬೋದು, ಋಣ ಪರಿಹಾರ ಕಾಯ್ದೆ ಇರ್ಬೋದು, ಜೀತ ವಿಮುಕ್ತಿಯ ಕಾರ್ಯಕ್ರಮ ಇರ್ಬೋದು, ಬ್ಯಾಂಕ್ ರಾಷ್ಟ್ರೀಕರಣ ಲೇಸಡ್ ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್ದ ಗುರ್ಕರೆ ಬಿ ರಮಣತರೈ, ಮಾಜಿ ಸಂಸದೆ ವಿನಯ್ ಕುಮಾರ್ ಸೊರಕೆ, ಮಾಜಿ ಜನವರುವೆರಾಯಿ ವಿಜಯಕುಮಾರ್ ಶೆಟ್ಟಿ, ಕಾಂಗ್ರೆಸ್ ಮುಖಂಡರಾಯಿ JR ಲೋಬೋ, ಬಿ ಇಬ್ರಾಹಿಂ, ಸುರೇಶ್ ಬಲ್ಲಾಲ್, ಹರಿಕೃಷ್ಣ ಬಂಟ್ವಾಳ್ ಸೇರ್ನಂಚ ಮಸ್ತ್ ಜನ ಮುಖಂಡರ್ನಕಲು ಪಾಲ್ದೆತೊಂದಿತ್ತೆರು. ಈ ಪೊರ್ತುಡು ಕುಡ್ಲ ಮಹಾನಗರ ಪಾಲಿಕೆದ ದೇರೆಬೈಲ್ದ 4 ವಾರ್ಡ್ದ ಬಡಪಟ್ಟು ರೀತಿ ಸುಮಾರು 1,000 ಜನಕುಲೆಗ್ ಮುಖಂಡರ್ನಕಲು ಅರಿಪಟ್ಟಿಯರು. ಸುಮಾರು 1,000 ಜನಕುಲೆಗ್ ಮುಖಂಡರ್ನಕಲು ಅರಿಪಟ್ಟಿಯರು. ಇಂದಿರಾ ಗಾಂಧಿ ಅವರ ಈ ಪುಣ್ಯ ದಿವಸ ಅವರು ಇಡೀ ದೇಶಕ್ಕೋಸ್ಕರ ಅವರ ಜೀವನವನ್ನೇ ಮುಡಿಪಾಗಿಟ್ಟು ತ್ಯಾಗವನ್ನು ಮಾಡಿದ ದಿವಸ. ಬಡವರಿಗೋಸ್ಕರ ಸಹಾಯ ಮಾಡಲಿಕ್ಕೆ ಸಾರ್ವಜನಿಕರಿಂದ ಹಲವು ದಾನಿಗಳಿಂದ ನಾವು ಈ ಒಂದು ಸಹಾಯವನ್ನು ಪಡೆದು ಬಡ ಜನರಿಗೆ ಈ ಅಕ್ಕಿಯನ್ನು ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಕಡೆಕೊರ ಸುದ್ದಿ ತಿರುಳು. ನೆಹರು ಮೈದಾನಡು ನಡೆತಿ ಕನ್ನಡ ರಾಜ್ಯೋತ್ಸವ ಧ್ವಜಾರೋಹಣ ಮಲ್ತಿ CT ರವಿ. ಮಾಜಿ ಪ್ರಧಾನಿ ಇಂದಿರಾ ಗಾಂಧಿನ ಪುಣ್ಯತಿಥಿ ಉರ್ವ ಮೈದಾನಡು ನಡೆತಿ ಕಾರ್ಯಕ್ರಮ. ವಿಚಿತ್ರ ಆಂಡಲ ಸತ್ಯ ಕಾಸರಗೋಡುಡೊಂಜಿ ಚೋದಿಗದ ಸಂಗತಿ. ಒಂದು ಈ ಪೊರ್ತದ ತುಳುವಾತೆ ನನಾತ್ ಸುದ್ದಿಗಾದು ತೋಂದುಪ್ಪಲೆ V4 ನ್ಯೂಸ್.